ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಈತ ಏನಿತ ಮಲ್ಲ ಸುದ್ದಿಲು. ರಾಜ್ಯಸಭೆಗೂ ನಾಮನಿರ್ದೇಶನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೊಕ್ಕ ಎಂಕ್ಲಿನ ಹಿರಿಯರಿಗೂ ಸಂದಿನ ಮರ್ಯಾದೆ. ಬೆಳ್ತಂಗಡಿ ಕ್ಷೇತ್ರದ ಲೆಕ್ಕೊಡು ಎದ್ಕೊಂಡು ಹೆಗ್ಡೆರ್ನ ಬೂಡುಡು ನಡತಿನ ಲೇಸುಡು ಡಾಕ್ಟರ್ ವೀರೇಂದ್ರ ಹೆಗ್ಡೆ. ಕುಡ್ಲದ ನಾರಾಯಣಗುರು ಯುವ ವೇದಿಕೆದ ನಿಲೆಟ್ಟು ಸುಳ್ಯ ಬಾಳ್ತಿಳದ ಪ್ರದೀಪ್ಗೂ ಬ್ರಹ್ಮಶ್ರೀ ಬಂಗಾರದ ಪದಕದ ಮರ್ಯಾದೆ. ವೇದಿಕೆಯನ್ನು ಮದಪಂದೆ ದುಂಬುಗು ನಿಕುಲ್ಲ ಸಮಾಜ ಸೇವೆ ಮಲ್ಪುಲೆ ಕೃಷ್ಣ ಜೆ ಪಾಲೆಮಾರ್. ಪಡುಬಿದ್ರೆ ಸಹಕಾರಿ ವ್ಯವಸಾಯಿಕ ಸೊಸೈಟಿದ ಹವೆ ನಿಯಂತ್ರಣದ ಪಡುಬಿದ್ರೆ ಸಿಟಿ ಶಾಖೆ ಉದಿಪನ 25% ಡಿವಿಡೆಂಡ್ ಕೊರಿಯರೆ ಸಹಕಾರಿ ಕ್ಷೇತ್ರಡು ಮಾತ್ರ ಸಾಧ್ಯ. ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್. ತ್ಯಾಗ ಬಲಿದಾನದ ಗುರುತು ಐತಾರ ಮುಸಲ್ಮಾನರಿಗೂ ಬಕ್ರೀದ್ ಪರ್ಬದ ಗೌಜಿ. ಕುಡ್ಲದ ಬಾವಟಗುಡ್ಡೆ ಈದ್ಗಾ ಉಳ್ಳಾಲ ಕೇಂದ್ರ ಜುಮ್ಮಾ ಪಳ್ಳಿ ಬೊಕ್ಕ ಒಡಿಪು ಜಿಲ್ಲೆಡ್ಲ ವಿಶೇಷ ನಮಾಜ್ ಖುತ್ಬಾ ಪಾರಾಯಣ. ವಾರ್ತೆದ ವಿವರ. ರಾಜ್ಯಸಭೆಗೂ ನಾಮನಿರ್ದೇಶನ ಸದಸ್ಯರಾಯಿನವು ಧರ್ಮಸ್ಥಳಕ್ಕೂ ಬೊಕ್ಕ ಎಂಕ್ಲಿನ ಹಿರಿಯರಿಗೂ ಸಂದಿನ ಮರ್ಯಾದೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಪಂತೆರ್. ಬೆಳ್ತಂಗಡಿ ಕ್ಷೇತ್ರದ ಲೆಕ್ಕೊಡು ಅರಿನು ಎತ್ಕೊಂಡು ಹೆಗಡೆರ್ನ ಬೂಡುಡು ನಡತಿನ ಲೇಸ್ಡ್ ಆರ್ಬಾತಿರಿಯರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರದು ರಾಜ್ಯಸಭೆದ ಸದಸ್ಯರಾದ ನಾಮನಿರ್ದೇಶನ ಪಡೆನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಬೆಂಗಳೂರು ಧರ್ಮಸ್ಥಳಗೂ ಬನ್ನಗ ಚಾರ್ಮಾಡಿಡು ಅರಿನ ಭಾರೀ ಸಂಭ್ರಮಡು ಎದುಕೊಂಡು ಕ್ಷೇತ್ರದ ಭಕ್ತರು ಅರಿನ ಅಭಿಮಾನಿಲು ಜನಪ್ರತಿನಿಧಿಲು ಧರ್ಮಸ್ಥಳಕ್ಕೂ ಲೆತ್ತೊಂದು ಬತ್ತೇರು. ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜ ಕ್ಷೇತ್ರದ ಲೆಕ್ಕೊಡು ಮೆರವಣಿಗೆಡಿ ಹೆಗ್ಗಡೆರಿನ ಧರ್ಮಸ್ಥಳಕ್ಕೆ ಎದುಕೊಂಡಿರು ಮಾಲೆಪಾಡ್ದು ಮೆಚ್ಚುಗೆ ತಿರುಪಾಯರು. ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಬೊಕ ಗ್ರಾಮೀಣ ಬಾಗುಡು ಕ್ರಾಂತಿದ ಸಾರಥಿ ಪೊಂಜರಿನ ಗಟ್ಟಿಮುಟ್ಟುಗು ಸ್ವಸಹಾಯ ಸಂಘ ಪರ್ಪುನ ಬುಡುಪಾಯರ ಬುಡಂದೆ ಕಾರ್ಯಕ್ರಮ ಮಧ್ಯವರ್ಜನ ಶಿಬಿರ ಎಂಚ ಅವ್ಯೇತೋ ಕಾರ್ಯಕ್ರಮನ ಸಾಧಕರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ರಾಜ್ಯಸಭೆಗೆ ನಾಮನಿರ್ದೇಶನ ಸದಸ್ಯರನ್ನ ಲೆಕ್ಕೊಡು ಈ ಸಂಭ್ರಮ ಧರ್ಮಸ್ಥಳಟು ನಿಲೆ ಉಳಿದಿದ್ದಾರೆ. ಹೆಗ್ಗಡೇರ್ನ ಬೂಡುಡು ಹೇಮಾವತಿ ವಿ ಹೆಗ್ಗಡೇರು ಆರತಿ ಪತ್ತು ತೆಗೆದುಕೊಂಡಿರು. ಬೂಡದ ಚಾವಡಿಡು ನಡತಿನ ಕಾರ್ಯಕ್ರಮಟು ಶಾಸಕರು ಹರೀಶ್ ಪೂಂಜ ಪಾತಿರ್ದು ಹೆಗ್ಗಡೇರು ರಾಜ್ಯಸಭೆತ ಸದಸ್ಯರಾಯಿನವು ಇಡೀ ಬೆಳ್ತಂಗಡಿಗೆ ಪೆರ್ಮೆ ಎಂದು ಪಂಡಿರು. ಕ್ಷೇತ್ರದ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಇವತ್ತು ಕರ್ನಾಟಕದ ರಾಜ್ಯದ ಜನತೆಗೆ ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ದಿನ. ನಾನು ರಾಜ್ಯಸಭಾ ಸದಸ್ಯ ಎನ್ನುವ ಮಾತನ್ನು ಇಡೀ ಕರ್ನಾಟಕದ ರಾಜ್ಯದ ಜನ ಆಡಿಕೊಳ್ಳುವಂತ ದಿನದಲ್ಲಿ ನಾವಿದ್ದೇವೆ ಅಂತ ಹೇಳಿ ವೀರೇಂದ್ರ ಹೆಗ್ಗಡೆ ಪಾತಿರ್ದು ರಾಜ್ಯಸಭೆ ಪಂಡ ಅವು ಹಿರಿಯರನ ಸಭೆ ಮಂಜುನಾಥನ ಅನುಗ್ರಹಟು ಪಕ್ಷ ಭೇದದ ಅಂತೆ ರಾಷ್ಟ್ರ ಮಟ್ಟುಡು ಸೇವೆ ಮಲ್ಪನ ಭಾಗ್ಯ ತಿಕ್ಕದಿಂದ ಒಂದು ಧರ್ಮಸ್ಥಳಕ್ಕೂ ಬೊಕ್ಕ ಎಂಕ್ಲಿನ ಹಿರಿಯರಿಗೆ ಸಂದನ ಮರ್ಯಾದೆಯಿಂದ ಪಂಡಿರು. ನಮಗೆ ಸ್ವಾಮಿ ವಿಶೇಷವಾದ ಅನುಗ್ರಹ ಮಾಡಿದ್ದಾರೆ. ನಾನು ಈ ಎಲ್ಲ ಚಟುವಟಿಕೆಯನ್ನು ದೂರ ಇದ್ದವನು. ಸ್ವಾಮಿ ಅನುಗ್ರಹಕ್ಕಿಂತ ಬೇಕಾದ್ರೆ ಯಾವುದು ಹೆಚ್ಚು ಬೇಡ ಅಂತ ನಾನು ತಿಳ್ಕೊಂಡು ಸುಮ್ಮನೆ ಇದ್ದವನು. ಆದರೆ ಈ ರಾಜ್ಯಸಭೆಯ ಸದಸ್ಯತ್ವಕ್ಕೆ ಅಂತೇಳಿ ಮಾನ್ಯ ಮೋದಿಜಿಯವರು ಫೋನ್ ಮಾಡಿ ಹೇಳಿದಾಗ ನನಗೆ ಒಂದೇ ಮನಸ್ಸಿಗೆ ಅನಿಸಿದ್ದು, ಇದು ನನಗೆ ಶ್ರೀ ಮಂಜುನಾಥ ಸ್ವಾಮಿ ತೋರಿಸಿದ ಒಂದು ದಾರಿ, ಇದು ತೋರಿಸಿದ ಅನುಗ್ರಹ. ಇದನ್ನು ಬೇಡ ಅನ್ನಬಾರ್ದು ಅಂತೇಳಿ ಅವ್ರಿಗೆ ಹೇಳಿದೆ. ನೀವು ಹೇಗೆ ಹೇಳ್ತೀರ ಜೈಸ ಅಪ್ಪಗೆ ವಯಸ್ಸು ಹೋಗ ಅಂತ ಹೇಳಿದೆ. ನೀವು ಹೇಗೆ ಹೇಳ್ತೀರ ಹಾಗೆ ಅಂತಂದೆ. ಹಾಗಾಗಿ ಅವರು ಅದನ್ನು ಮಾಡಿದ್ದಾರೆ. ಮತ್ತು ಇದು ಹಿರಿಯರ ಸಭೆ ಅಂತ ಲೆಕ್ಕ. ಹಿರಿಯರ ಸಭೆ ಅಂತಂದರೆ ಸಾಮಾನ್ಯವಾಗಿ ಸಮಾಜದಲ್ಲಿ ಒಳ್ಳೆಯ ಒಂದೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋದು. ನನ್ನ ಹಾಗೆ ಆಡಳಿತ ಚಟುವಟಿಕೆ ಮಾಡಿದ ಪಿ.ಟಿ. ಉಷಾ ಇದ್ದಾರೆ. ಆಮೇಲೆ ಸಿನಿಮಾ ಸಂಗೀತ ಕ್ಷೇತ್ರದಲ್ಲಿ ಇಳಿಯರಾಜನಿದ್ದಾರೆ. ಆದರೆ ನಮ್ಮ ಹರೀಶ್ ಪೂಜಾರವರು ಹೇಳಿದ ಹಾಗೆ ಎಲ್ಲರೂ ಕೂಡ ನಮ್ಮ ಬಂಧು ಬಳಗ ಭಾಳ ಜಾಸ್ತಿ ಇದ್ದಾರೆ. ಇದರ ಮಧ್ಯೆ ಇದೊಂದು ಅವಕಾಶ ದೇವರು ಕೊಡಿ. ಹಾಗಾಗಿ ನಮ್ಮ ಸೇವಾ ಕ್ಷೇತ್ರವನ್ನು
ನಾನು ಹೇಳಿದೆ ಇಡೀ ದೇಶಕ್ಕೆ ಪ್ರಚಾರ ಮಾಡುವ ಹಾಗೆ ಈ ಅವಕಾಶ ನನಗೆ ದೊರಕಿದೆ ಅಂತ. ಕ್ಷೇತ್ರಕ್ಕೆ ಸಂದ ದೊಡ್ಡ ಗೌರವ ಇದು, ನನ್ನ ಪೂರ್ವಜರಿಗೆ ಸಂದ ದೊಡ್ಡ ಗೌರವ ಇದು. ನೀವೆಲ್ಲರೂ ಇಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಿ ನಮ್ಮ ಶಾಸಕರು ಮತ್ತೆ ಇಲ್ಲಿ ಪ್ರತಾಪ್ ಸಿಂಗ್ ನಾಯಕರು ಶ್ರೀಕೆ ಬಂಟ್ವಾಳ ಇವರೆಲ್ಲ ಬಹಳ ಮುದ್ದೆ ಬಂದು ಸ್ವೀಕಾರ ಮಾಡಿದೆ. ಬಹುಶಃ ಮಳೆ ಇನ್ನೂ ಆಗ್ತಿತ್ತು ಗೋಜಿ, ಹಾಗಾಗಿ ಮಳೆಯಿಂದಾಗಿ ಸಾಕಷ್ಟು ತಂಪಾಗಿದೆ. ಹಾಗೆ ಇದಕ್ಕೆ ನಿಮ್ಮೆಲ್ಲರಿಗೂ ನಾನು ನಿಮ್ಮ ಪ್ರೀತಿಗೆ ಸಂತೋಷ ಹೇಳ್ತಾ, ಮುಂದಿನ ದಿವಸಗಳಲ್ಲಿ ನಾನು ನಿಮ್ಮವನೇ, ನಾನು ಹೇಳಿದ ಹೆಮ್ಮನಿಗೆ ನಾನು ನಿನ್ನ ಹಳೆ ಹೆಗ್ಡೆಯವರು, ನಾನು ಹಳೆ ಗಂಡನೇ. ನಾನು ನೀವು ಹೆಚ್ಚು ಸೇವೆಯನ್ನು ರಕ್ಷಣೆ ಮಾಡ್ತಾ ಹೋದರೆ ಬಹುಶಃ ನಾನು ನಿಶ್ಚಿಂತೆಯಿಂದ ಅಕ್ಷಯ ನೋಡ್ಕೊಳ್ತೇನೆ ಅಂತ ತಿರುಗಬಹುದು. ಆ ರೀತಿ ಆಗಲಿ, ನಿಮ್ಮೆಲ್ಲರ ಸೇವೆ ಸದಾ ತತ್ಪರತೆ ಇರಲಿ ಅಂತೇಳಿ ಮಂಜುನಾಥ ಸ್ವಾಮಿ ಪ್ರಾರ್ಥಿಸಿ. ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಪಾತಿರ್ದು ಹೆಗ್ಗಡೆಯರಿಗೆ ಮೆಚ್ಚುಗೆ ತಿರುಪಾಯರು. ಹರ್ಷೇಂದ್ರ ಕುಮಾರ ಧರ್ಮಸ್ಥಳ, ರಾಜ್ಯ ಕ್ಯೋನಿಕ್ಸ್ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗುರುಕಾರ್ಯರು ಡಾಕ್ಟರ್ ಎಂ.ಪಿ. ಶ್ರೀನಾಥ್, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ, ಡಾಕ್ಟರ್ ಎಲ್.ಎಚ್. ಮಂಜುನಾಥ್, ಕದ್ರ ನವನೀತ ಶೆಟ್ಟಿ, ಡಾಕ್ಟರ್ ಸತೀಶ್ ಚಂದ್ರ ಎಸ್, ಪ್ರದೀಪ್ ಕುಮಾರ್ ಕಲ್ಕುರ ಪಾಲ್ದು ತೊಂದಿರು. ಎಲ್ರಿಗೂ ಸಂತೋಷ ಆಗುವ ಹಾಗೆ ನನಗೂ ಸಂತೋಷ ಆಯಿತು. ಆದರೆ ಕರ್ನಾಟಕದಾದ್ಯಂತ ಅವರದ್ದು ಎಲ್ಲ ಕಾರ್ಯಕ್ರಮ ನಡೀತಾ ಇತ್ತು, ಹೋಗಿ ಬರ್ತಾ ಇದ್ದರು. ಇನ್ನು ಕರ್ನಾಟಕವನ್ನು ಮೀರಿ ಡೆಲ್ಲಿವರೆಗೆ ಕಾರ್ಯಕ್ರಮ ವಿಸ್ತರಿಸೋದು ಅಂದರೆ ಅದು ಯಾವ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ಬೋದು, ಯಾವೆಲ್ಲ ಕೆಲಸಗಳನ್ನು ಅಲ್ಲಿ ಮಾಡ್ಬೋದು, ಅಥವಾ ಒಬ್ಬರು MP ಆಗಿ ಅವರ ಕರ್ತವ್ಯಗಳೇನು ಎನ್ನುವ ಬಗ್ಗೆ ನನಗೆ ನಿಜವಾಗಿ ಸ್ಪಷ್ಟವಾದ ಕಲ್ಪನೆ ಇರಲಿಲ್ಲ. ಮತ್ತು ಅನೇಕರು ಹೇಳಿದ ಬಗ್ಗೆ ನನಗೆ ಅದು ಸ್ಪಷ್ಟವಾಗಿ ಗೊತ್ತಾಗಿದೆ. ಒಡಿಪು ಸೇರ್ನಂಚ ದಕ್ಷಿಣ ಕನ್ನಡ ಜಿಲ್ಲೆಡು ಮುಸಲ್ಮಾನರು ಐತಾರ ತ್ಯಾಗ ಬಲಿದಾನದ ಗುರುತು ಆದಪ್ಪುನ ಬಕ್ರೀದ್ ಪರ್ಬನು ಬಾರಿ ಸಂಭ್ರಮಡು ಆಚರಣೆ ಮಲ್ತೆರು. ಕುಡ್ಲದ ಬಾವುಟಗುಡ್ಡೆ ಈದ್ಗಾಡ್ ವಿಶೇಷ ನಮಾಜ್ ಬೊಕ್ಕ ಕುತ್ಬಾ ಪಾರಾಯಣ ನಡಪಾಯರು. ಒಡಿಪು ಸೇರ್ನಂಚ ದಕ್ಷಿಣ ಕನ್ನಡ ಜಿಲ್ಲೆಡು ಮುಸಲ್ಮಾನರು ತ್ಯಾಗ ಬಲಿದಾನದ ಗುರುತು ಆದಪ್ಪುನ ಬಕ್ರೀದ್ ಪರ್ಬನು ಐತಾರ ಆಚರಣೆ ಮಲ್ತೆರು. ಕುಡ್ಲದ ಬಾವುಟಗುಡ್ಡೆ ಈದ್ಗಾ ಮಂದಿರುಡು ಬಂದರ್ ಝೀನತ್ ಬಕ್ಷ್ ಕೇಂದ್ರ ಜುಮ್ಮಾ ಪಳ್ಳಿದ ಖತೀಬ್ ಅಲ್ ಅಹಜ್ ಅಬುಲ್ ಅಕ್ರಮ್ ಮೊಹಮ್ಮದ್ ಬಾಖವಿ ದುಂಬಾಳ್ತಿಡು ವಿಶೇಷ ನಮಾಜ್ ಬುಕ ಖುತ್ಬಾ ಪಾರಾಯಣ நடத்திடு. ಉಳ್ಳರ ಕೇಂದ್ರ ಜುಮ್ಮಾ ಪಳ್ಳಿಡು ಖತೀಬ್ ಅನ್ವರ್ ಆಲಿ ದಾರಿಮಿ ದುಂಬಾಳ್ತಿಡು ನಮಾಜ್ ಬುಕ ಖುತ್ಬಾ ಪಾರಾಯಣ நடப்பாயிரு. ಒಡಿಪುಡ್ಲ ಬಕ್ರೀದ್ ಪರ್ಬದ ಗೌಜಿ ಅಟ್ಟಣೆ ಆದಿತ್ತುಂಡು. ಜೋಕ್ಲಿಡ್ದು ಮಲ್ಲಕ್ಲೆ ಮುಟ್ಟ ಪೊಸ ಅಂಗಿ ಕುಂಟು ದುತ್ತೈತಡು ಪಳ್ಳಿಲೆಗೆ ಪೋದು ವಿಶೇಷ ಪ್ರಾರ್ಥನೆ நடப்பாயிரு. ಬಂಟ್ವಾಳ ತಾಲೂಕುಡ್ಲ ಶ್ರದ್ಧೆ ಭಕ್ತಿಡು ಪರ್ಬ ಆಚರಣೆ ಮಲ್ತೀರು. ಭಾರಿ ಬರ್ಸ ಬರೊಂದು ಇತ್ತುಂಡಲ ಪರ್ಬದ ಗೌಜಿ ಕಮ್ಮಿ ಆದಿಜ್ಜಾಂಡು. ಕರೆನ 2 ವರ್ಷಗಳು ಬಕ್ರೀದ್ ಪರ್ಬನು ಗಡ್ದಡು ಆಚರಣೆ ಮಲ್ಪಿರ ಸಾಧ್ಯ ಆದಿಜ್ಜಾಂಡು. ಆಂಡ ಈ ಸರ್ತಿ ಬರ್ಸ ಇತ್ತುಂಡಲ ಪರ್ಬದ ಆಚರಣೆ ಭಾರಿ ಸಂಭ್ರಮಡು ಕರೆತಿದ್ದೀರು. ಉದ್ಯಮಿ ಧಾರ್ಮಿಕ ಉಪನ್ಯಾಸಕರು ಪುರುಷೋತ್ತಮ ಕೊಟ್ಟಾರಿ ಸೋಮವಾರ ಕಾಂಡೆ ಕುಡ್ಡದ ಪದಂಗಳಿಡು ತೀರಿಯರು. ಅರೆಗು 73 ವರ್ಷ ಪ್ರಾಯ ಆದಿತ್ತಂಡು. ನವದುರ್ಗ ಕನ್ಸ್ಟ್ರಕ್ಷನ್ ದ ಯಜಮಾನರಾದಿತ್ತಿನ ಕೊಟ್ಟಾರ್ಲು ಬೊಡೆದಿ ಬೊಕ್ಕ ಇರುವೆರು ಜೋಕ್ಲಿನು ಆಗತ್ತಿದರು. ತುಳುನಾಡದ ಧಾರ್ಮಿಕ ರಂಗುಡು ಮಲ್ಲ ಸಾಧಕಿರಾದಿತ್ತಿನ ಉದ್ಯಮಿ ಧಾರ್ಮಿಕ ಉಪನ್ಯಾಸಕರು ಪುರುಷೋತ್ತಮ ಕೊಟ್ಟಾರಿ ಸೋಮವಾರ ಕಾಂಡೆ ಕುಡ್ಲ ಪದಂಗಡಿದ ಅರೆನ ಇಲ್ಲಡು ತೀರಿಯರು. ಅರೆಗು 73 ವರ್ಷ ಪ್ರಾಯ ಆದಿತ್ತಂಡು. ದಕ್ಷಿಣ ಕನ್ನಡ ಜಿಲ್ಲಾ ಕೊಟ್ಟಾರಿ ಸಮಾಜ ಸುಧಾರಕ ಸಂಘದ ಮರ್ಯಾದೆ ಗುರಿಕಾರ್ಯರು ಶ್ರೀ ನವದುರ್ಗ ಕನ್ಸ್ಟ್ರಕ್ಷನ್ ದ ಯಜಮಾನರಾದಿತ್ತಿನ ಪುರುಷೋತ್ತಮ ಕೊಟ್ಟಾರಿ ಒರಿ ಸಾಧು ಸಜ್ಜನೆ ಆದಿತ್ತದು ಸಮಾಜಡು ಸರ್ವೇರ್ನಲ ಮೆಚ್ಚುಗೆಗೂ ಸಂದದಿತ್ತೆರು. ನಾಗಮಂಡಲ ಬ್ರಹ್ಮಕಲಶ ಧರ್ಮನೇಮ ಅವಿತು ಧಾರ್ಮಿಕ ಕಾರ್ಯಲು ಅರೆನ ದುಂಬಾಳ್ತಿಡು ನಡೆತದಂಡು. ಪುರುಷೋತ್ತಮ ಕೊಟ್ಟಾರಿ ಬೊಡೆದಿ ಬುಕ್ಕ ಇರುವೆರು ಜೋಕ್ಲಿನು ಆಗತ್ತಿದರು. ಮುಡಿಪು ಕೂರ್ನಾಡ್ದ ಮಿತ್ತ ಕೋಡಿಡು ವ್ಯಕ್ತಿವರಿ 15 ಎಕರೆ ಜಾಗೆನು ಅವೈಜ್ಞಾನಿಕವಾದ ಮಣ್ಣು ಪಾಡ್ದು ಸಮತಟ್ಟು ಮಲ್ತದಿತ್ತದು ಅವು ಬಾರಿ ಬರ್ಸುಗೂ ಕರೆದು ಪೋತುಂಡು. ಮಣ್ಣು ಕರೆದು ಪೋಯಿ ನೀಡ್ದಾವ್ರ ಆ ಭಾಗದ 205 ಇಲ್ಲಲಿಗೂ ಪೋಪುನ ಮಾರ್ಗ ಬಂದಾತಂಡು. ಮುಡಿಪು ಕುರ್ನಾಡ್ದ ಮಿತ್ತ ಕೂಡಿಡು ವ್ಯಕ್ತಿ ಉರಿ 15 ಎಕರೆ ಜಾಗಿನ ಅವೈಜ್ಞಾನಿಕವಾದ ಮಣ್ಣು ಪಾಡ್ದು ಸಮತಟ್ಟು ಮಲ್ತಿತ್ತದು ಅವು ಭಾರಿ ಬರ್ಸುಗು ಕರದು ಪೋತುಂಡು. ಮಣ್ಣು ಕರದು ಪೋಯಿ ನಡೆದವರ ಆ ಭಾಗದ 205 ಇಲ್ಲಿಗೆ ಪೋಪುನ ಮಾರ್ಗ ಬಂದಾತಂಡು. ಉದ್ದೇಡ್ದು ಏವ್ರತಾಳ್ನ ಊರ್ದಕ್ಲು ತಹಸೀಲ್ದಾರ್ ಜಾಗಿಗೆ ಬರೋಡೊಂದು ಹಠ ಪತ್ತಿಯರು. ಆರು ಜಾಗಿಗೆ ಬತ್ತಿ ಬೊಕ್ಕ ಜಾಗದ ಯಜಮಾನರನ್ನ ಮಿತ್ತು ಕೇಸ್ ಪಾಡಿರ ಒತ್ತಾಯ ಮಲ್ತೀರು. ತಹಸೀಲ್ದಾರ್ ಈ ಪೊರ್ತುಡು ಊರ್ದಕ್ಲಿಡ ಪಾತಿಯದು JCPಡು ಮಣ್ಣು ದಿತ್ತದು ಕೇಸ್ ಪಾಡನ ವಿಶ್ವಾಸ ಕೋರ್ ನೀಡಿದ ಬೊಕ್ಕ ಗ್ರಾಮಸ್ಥರು ಜಾಗೆ ಬಿಡ್ದು ಪೋಯಿರು.
ಕುಡ್ಲ ರಥಬೀದಿ ಶ್ರೀ ಮಹಾಮಾಯಿ ದೇವಸ್ಥಾನದ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ 18ನೇ ವಾರದ ಶತಮಾನೋತ್ಸವ ಪ್ರಶಸ್ತಿ ಕೊರ್ಪನಾಲೀಸ್ ಐತಾರ ನಡೆತಂಡ ಪುದರ್ಪೊಯ್ ಭಾಗವತರು ಸತೀಶ್ ಶೆಟ್ಟಿ ಬೋಂದೇಲ್ರೆಗ್ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೆರು. ಕುಡ್ಲ ರಥಬೀದಿ ಶ್ರೀ ಮಹಾಮಾಯ ದೇವಸ್ಥಾನದ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ 100ನೇ ವರ್ಷದ ಶತಮಾನೋತ್ಸವ ಲೆಕ್ಕಡು 5 ಜನ ಆಟದ ಕಲಾವಿದರಿಗೆ ಸಮ್ಮಾನದ ಮರ್ಯಾದೆ ಬೊಕ್ಕ 5 ಜನ ಕರಿದು ಪೋಯಿನ ಕಲಾವಿದರು ಸಂಘಟಕರ್ನ ನೆಂಪುದ ಕಾರ್ಯಕ್ರಮ ದಿವಂದಿರು ಅವೇಟ್ ಈ ಐತಾರ 18ನೇ ವಾರದ ಕಾರ್ಯಕ್ರಮಟು ಶ್ರೀಮತಿ ಭಾರತಿ ಕಾಮತ್ ಗುರ್ಕಾರ್ಮೆಡ್ ಪುದರ್ಪೊಯಿ ಭಾಗವತಿರು ಸತೀಶ್ ಶೆಟ್ಟಿ ಬೋಂದೇಲ್ ಮೇರೆಗೆ ಬಿನ್ನೆರ್ನ ಒಟ್ಟು ಸೇರಿಗೆಡು ಶತಮಾನೋತ್ಸವ ಪ್ರಶಸ್ತಿ ಕೊರ್ದು ಸಮ್ಮಾನದ ಮರ್ಯಾದೆ ಮಲ್ತೇರು. ಕರಿದು ಪೋಯಿನ ಜಯಂತ್ ಕುಮಾರನ ನೆಂಪು ಮಲ್ತೊನ್ನ ಕಾರ್ಯಕ್ರಮಲ ಈ ಪೊರ್ತುಡು ನಡಪಾಯರು. ಬಿನ್ನೆರು ಕ್ರೀಡಾ ಭಾರತಿ ಪ್ರಧಾನ ಕಾರ್ಯಂತಿರು ಎ ಕೃಷ್ಣ ಶೆಟ್ಟಿ ತಾರೆಮಾರ್ ಪಾತಿರ್ದು ಕಲಾವರ್ಧಕ ಸಂಘಗೆ ಡೆಬ್ಬಯಕೆರು. ಭಾರತಿ ಕಾಮತ್ ಗುರುಕಾರ್ಮಿದ ಪಾತೆರ ಪಂಡದು ಸಂಘ ಬುಕ್ ಕಲಾವಿದರಿಗೆ ಡೆಬ್ಬಯಕೆರು. ಕಲಾವಿದರಾಯಿನ ಪೂರ್ಣಿಮಾ ಯತೀಶ್ರೈ ಸುಮಂಗಲ ರತ್ನಾಕರ್ ಕರಿದು ಪೋಯಿನ ಜಯಂತ ಕುಮಾರನ ಮಗೆ ರಾಜೇಶ್ ಕುಡುಪಾಡಿ ಬಿನ್ನೆರಾದಿತ್ಯರು. ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ ಗುರುಕಾರ್ಯರು ಶ್ರೀನಾಥ ಪ್ರಭು ಕೋಶಾಧಿಕಾರಿ ಶಿವಪ್ರಸಾದ್ ಪ್ರಭು ಪಾಲ್ದೆತುಂಡೇರು. ಪ್ರಧಾನ ಕಾರ್ಯಂತಿರು ಸಂಜಯ್ ಕುಮಾರ್ ರಾವ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಸೇತುಬಂಧನ ತಾಳಮದ್ದಲೆ ಕೂಟ ಆಟಣ ಮಲ್ತಿತ್ತೇರು. ಕಾರ್ಕಳದ ಸತೀಶ್ ಕೊಟ್ಟಂತಹ ಒಂದು ಯಕ್ಷಗಾನದ ಪುಸ್ತಕವನ್ನು ನಾವು ಅವರಿಗೆ ಕೊಡ್ತಾ ಇದ್ದೇವೆ. ಇವತ್ತು ಹರೀಶ್ ಆಚಾರ್ಯವರು ಸತೀಶ್ ಶಾಲೆಯಲ್ಲಿ ಪಂಚಭಾಷಾ ಕಲಾವಿದರಾದಂತಹ ಸತೀಶ್ ಶೆಟ್ಟಿ ಗೊಂದೇಲ್ ಇವರಿಗೆ ಪೂರ್ಣಿಮಾ ಯತೀಶ್ ರೈ ಅವರು ಶಾಲೆ ಮುಗಿಸಿ ಗೌರವವನ್ನು ಅರ್ಪಿಸಿದ್ದಾರೆ. ಒಬ್ಬ ಯಕ್ಷಗಾನ ಕಲಾವಿದರಲ್ಲಿ ಏನು ಉಂಟು ಅಂತ ಕೇಳಿದರೆ ಹಣ ಅಂತ ಕೇಳಿದರೆ ಖಂಡಿತ ಅವರಿಗೆ ಹಣ ಇಲ್ಲ. ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದವರು ಅಂತ ಹೇಳಿದರೆ ತಪ್ಪಾಗಲಿಲ್ಲ. ಆದರೆ ಹೃದಯವಂತಿಕೆ ಎಷ್ಟಿದೆ ಅಂತ ಕೇಳಿದರೆ ಅದನ್ನು ವರ್ಣಿಸುವುದಕ್ಕೆ ಅಸಾಧ್ಯವಾಗುತ್ತದೆ. ಕುಡ್ಲದ ನಾರಾಯಣಗುರು ಯುವ ವೇದಿಕೆದ ನಿಲೆಟ್ ಬ್ರಹ್ಮಶ್ರೀ ಬಂಗಾರದ ಪದಕ ಕೊರ್ಪುನ ವಿದ್ಯಾರ್ಥಿ ವೇತನ ಪಟ್ಟುನ ಬೊಕ್ಕ ಸಾಧಕರಿಗೆ ತಮ್ಮನದ ಮರ್ಯಾದೆ ಲೇಸ್ ಐತಾರ ಕುಡ್ಲದ ಪೂರಭವನೋಡು ನಡೆತಂಡ. ವೇದಿಕೆದ ಗುರಿಕಾರ್ಯರು ಸುದರ್ಶನ್ ಡಿ ಸುವರ್ಣ ಗುರ್ಕಾರ್ಮಿಡ್ ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಉದಿಪನ ಮಲ್ತಿನ ಲೇಸಿಡ್ ಸುಳ್ಯ ಬಾಲ್ತಿಳದ ಪ್ರದೀಪ್ ಟಿ ಪನ್ಪುನ ಆಣಗ್ ರತೀಂದ್ರನಾಥ್ ಅತ್ತಾವರ ಪ್ರಾಯೋಜನದ ಬ್ರಹ್ಮಶ್ರೀ ಬಂಗಾರದ ಪದಕ ಕೊರ್ದು ಮರ್ಯಾದೆ ಮಲ್ತಿರು. ಕುಡ್ಲದ ನಾರಾಯಣ ಗುರು ಯುವ ವೇದಿಕೆದ ನಿಲೆಟ್ ಬ್ರಹ್ಮಶ್ರೀ ಬಂಗಾರದ ಪದಕ ಕೊರಪುನ ವಿದ್ಯಾರ್ಥಿ ವೇತನ ಪಟ್ಟುನ ಬೊಕ್ಕ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಲೇಸ್ ಐತಾರ ಕುಡ್ಲದ ಪುರಭವನೋಡು ನಡೆತಂಡು. ವೇದಿಕೆದ ಸಲಹಾ ನಿರ್ದೇಶಕರು ನೀಲಯಾಮ್ ಅಗರಿ ಇದಕ್ಕೊಂದು ಸುರೂತ ಪಾತೆರ ಪಂಡಿರು. ವೇದಿಕೆದ ಗುರ್ಕಾರ್ಯರು ಸುದರ್ಶನ ಡಿ ಸುವರ್ಣ ಗುರ್ಕಾರ್ಮೆಡ್ ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಲೇಸ್ ಉದೀಪನ ಮಲ್ತೇರು. ಕೃಷ್ಣ ಜೆ ಪಾಲೆಮಾರ್ ಪಾತಿರ್ದು ಬೆಲ್ಲವ ಸಮಾಜ ಬರವಡು ಪಿರವುರಿದಿತ್ತಂಡು ನಾರಾಯಣ ಗುರುಕ್ಲನ ತತ್ವಲೆಡ್ದು ಇತ್ತೆ ದುಂಬು ಬೈದುಂಡು ಬುದ್ಧಿಯಂತೆರ್ಲ ಆತಿರು. ಮುಲ್ಪ ಬರವು ಕಲ್ಪೆರ ಉಮೇದು ಪಡೆಯಿನಕ್ಲು ವೇದಿಕೆ ಏಪಲ ಮರಪಡೆ ದುಂಬಗು ನಿಖಿಲ್ಲ ಸಮಾಜ ಸೇವೆ ಮಲ್ಪುಲೆಂದು ಜೋಕ್ಲೆಗೆ ಪಂಡೇರು. ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಉಪ್ಪುಂದದ ಆಡಳಿತ ಟ್ರಸ್ಟಿ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿ, ಭಾರತ ಸರ್ಕಾರದ ರಾಷ್ಟ್ರೀಯ ಕಾರ್ಮಿಕ ಶಿಕ್ಷಣ ಮಂಡಳಿ ಸದಸ್ಯರು ಡಾಕ್ಟರ್ ಉದಯಚಂದ್ರ ಡಿ ಸುವರ್ಣ, ರಾಜ್ಯದ ಪಿರವುರಿದ್ನ ವರ್ಗುಲಿನ ಆಯೋಗದ ನಿರ್ದೇಶಕರು ಕೆಟಿ ಸುವರ್ಣ, ಬೊಕ್ಕ ರಾಜ್ಯ ಧಾರ್ಮಿಕ ಪರಿಷತ್ದ ದುಂಬುದ ಸದಸ್ಯರು ಪದ್ಮನಾಭ ಕೋಟ್ಯಾನ್ ಇಂಜ ಸಾಧಕರಿಗೆ ಬಿನ್ನೆರ್ನ ಸೇರಿಗಿಡು ಸಮ್ಮಾನದ ಮರ್ಯಾದೆ ಮಲ್ತೇರು. ಅಂಗಸರಿದ ಅಂತಿನ ಜವನಿ ಕಬಿ ಸಂಗೀತಗಾರೆ ಸುಶಾಂತ್ ಪೂಜಾರಿ ಕನ್ನಡಿಕಟ್ಟೆ, ಜವನ ಸಾಧಕಿರು ಶೈಲೇಶ್ ಬೈಕಂಪಾಡಿ ಬೊಕ್ಕ ಅಕ್ಷಯ್ ಸರಿಪಲ್ಲ ಮುಕ್ಲೆಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. 10ನೇ ಕ್ಲಾಸ್ ಪರೀಕ್ಷೆಡು ಒಟ್ಟು 3 ಜೋಕುಲು 625 624 ಮಾರ್ಕ್ ದೆತ್ತದಿತ್ತದು. ಅವಿಟ್ಟು ಭಾರಿ ಬಡಪತ್ತದ ಕುಟುಂಬದ ಸದಾಶಿವ ಟಿ ಬಾಳ್ತಿಲ ಸುಳ್ಯದಾರಿನ ಮಗೆ ಪ್ರದೀಪ್ ಟಿ ಆಣಗ್ ರತೀಂದ್ರನಾಥ ಅತ್ತಾವರದ ಪ್ರಾಯೋಜನದ ಬ್ರಹ್ಮಶ್ರೀ ಬಂಗಾರದ ಪದಕ ಕೊರ್ದು ಸಮ್ಮಾನದ ಮರ್ಯಾದೆ ಮಲ್ತೇರು. ಬಾಕಿ ಇರುವಿರು ಪೊಣ್ಣುಲು ಯಶ್ವಿತಾ ಬೊಕ್ಕ ತನ್ವಿ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. 10ನೇ ಕ್ಲಾಸ್ ಬೊಕ್ಕ 12ನೇ ಕ್ಲಾಸ್ ಪರೀಕ್ಷೆಡು ಹೆಚ್ಚ ಮಾರ್ಕ್ಸ್ ದೆತ್ತನಗ್ಲಿಗೆ ವಿದ್ಯಾರ್ಥಿ ವೇತನ ಪಟ್ಟೀರು. ರಘುನಾಥ ಎಂ ವರ್ಕಾಡಿ ಸಂಪಾದಕರಾದಿತ್ತದು ಅಚ್ಚುಮಲ್ತನ ವೇದಿಕೆದ ಬ್ರಹ್ಮಶ್ರೀ ಪತ್ರಿಕೆ
ವಿಶೇಷ ಸಂಚಿನ ರಾಜ್ಯದ ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಬಿಡುಗಡೆ ಮಾಡ್ತಿರು. ವಿನಯ್ ಕುಮಾರ್ ಸೊರಕೆ ಪಾತಿರ್ದು ಇಡೀ ಸಮಾಜದ ಅಸ್ಪೃಶ್ಯತೆ ಅಸಮಾನತೆಯನ್ನು ಸರಿಮಲ್ತನಾರ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಇತ್ತೆ ಕೇರಳ ದೇವೇರ್ನ ನಾಡೆಂದು ಪುದರ ಪಡೆಯರೆ ಆರನ ಕೊಡುಗೆ ಕಾರಣ. ಇತ್ತೆ ಸರಕಾರದಕ್ಲು ನಾರಾಯಣ ಗುರುಕುಲಿನ ವಿಚಾರಧಾರಿನ ಇನ್ಕಾರ ಮಲ್ತಿದಿರು. ಜೋಕ್ಲಿನ ಮನಸ್ಸನ್ನು ಕೆಪ್ಪುಗುಪ್ಪು ಮಲ್ಪುನ ಒಂದಿನ ಸೈಸೇರೆ ಸಾಧ್ಯ ಇಜ್ಜಿಯಿಂದ ಬಂದಿರು. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳನ್ನ ನೆನೆದುಕೊಂಡು ನಮ್ಮ ಜಾನಪದ ವೀರಪುತ್ರಗಳಂಥ ಕೋಟಿ ಚೆನ್ನರನ್ನು ಪ್ರಾರ್ಥಿಸಿಕೊಂಡು ನಾವು ಯುವ ವೇದಿಕೆಯ ಸಂಘಟನೆಗೆ ದೀಪ ಹಚ್ಚುವಂಥ ಕೆಲಸ ಕಾರ್ಯವನ್ನು ಅವತ್ತಿನ ದಿವಸ ಕೈಗೂಡಿಸಿತ್ತು. ಸಾಧಾರಣ 22-23 ವರ್ಷ ಆಯಿತು ಅಂತ ಕಾಣುತ್ತೆ. ಯಾವುದೇ ತೊಡರುಗಳಿಲ್ಲದೆ ಅದನ್ನು ಪರಿಪೂರ್ಣತೆಯಿಂದ ಇವತ್ತು ಇಂಥ ಬಂಗಾರದ ಪದಕ ಪ್ರಶಸ್ತಿ ಪ್ರದಾನ ಮಾಡುವಂಥ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಯಾರು ನಮ್ಮ ಭವಿಷ್ಯದ ಆಸ್ತಿ ಇದ್ದಾರೆ, ಇವತ್ತು ಅವರಿಗೆ ಒಂದು ರೀತಿಯ ಪ್ರೇರೇಪಣೆ ಪ್ರೋತ್ಸಾಹ ಕೊಡಬೇಕು ಅನ್ನೋಂಥ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶವನ್ನ ಈ ವೇದಿಕೆ ಇವತ್ತು ಅನುಷ್ಠಾನ ಮಾಡ್ತಾ ಇದೆ. ಇಂಥ ಸಮಯದಲ್ಲಿ ಅವರ ಸಂದೇಶಗಳನ್ನು ಮುಂದಿಟ್ಟುಕೊಂಡು ನಮ್ಮ ಯುವ ವೇದಿಕೆಯವರು ಬಹಳಷ್ಟು ಇವತ್ತು ವರ್ಷದಿಂದ ಅದಕ್ಕೆ ಹೊಸ ಸ್ವರೂಪವನ್ನು ಕೊಡೋದ್ರ ಮುಖಾಂತರ ಇವತ್ತೇನಾದರೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ SLC PUCಯಲ್ಲಿ ಪ್ರಥಮ ಸ್ಥಾನ, 2ನೇ ಸ್ಥಾನ ಬರುವಂಥ ಅವಕಾಶ ರಾಜ್ಯದ ಮಟ್ಟದಲ್ಲಿ ಬರಬೇಕಂತ ಅವಕಾಶ ಆಗಿದ್ರೆ ಯುವ ವೇದಿಕೆಯವರ ಕೊಡುಗೆ ಕೂಡ ಅದರಲ್ಲಿ ಇದೆ, ಅವರ ಪ್ರೇರೇಪಣೆ ಪ್ರೋತ್ಸಾಹ ಕೂಡ ಅದರಲ್ಲಿ ಇದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇಂದೊಂಜಿ ಇನ್ನಿತ ನಡಪುನ ಕಾರ್ಯಕ್ರಮ ಒಂಜಿ ಅರ್ಥಪೂರ್ಣ ಕಾರ್ಯಕ್ರಮ. ಯಾನು ದಾಯಪನೊಂದುಲ್ಲೆಪನ್ನಾಗ ಈತ ತಾನೇ ಬ್ರಹ್ಮಶ್ರೀ ಬಂಗಾರದ ಪದಕ ಪ್ರಧಾನ ಮಂತ್ರಿನಂಚಿನ ಈ ಒಂಜಿ ಹುಡುಗೆ SLCಡ್ 25 100% ಮಾರ್ಕ್ಸ್ ತೆಗೆದು ಒಂಜಿ ತೇರುಗಡೆ ಹೊಂದುದೇರು ಪಂಡ ನಮ್ಮ ಒಂಜಿ ಸಮಾಜ, ಇಡೀ ಸಮಾಜ ಒಂಜಿ ಹೆಮ್ಮೆ ಪಡೆಯುವಂಚಿನ ವಿಚಾರ. ನಿರ್ದಿಷ್ಟವಾದ ಒಂಜಿ ಗುರಿದಿ ಒಂದು ಕಠಿಣ ಪರಿಶ್ರಮಡು ದುಂಬು ಪೋಂಡ ಬಹುಶಃ ಅಕಲೊಂಜಿ ಸಾಧನೆ ಮನ್ಪುನ ಅಕಲೊಂಜಿ ಯಶಸ್ವಿಯಾದ ಸಾಧನೆ ಮನ್ಪುನ ತಲ ಸಂಶಯನೇ ಇಜ್ಜಿ. ನಮ್ಮ ಒಂಜಿ ಶೋಷಿತ ವರ್ಗ ಕೇವಲ ಬಿಲ್ಲವೇರು ಮಾತ್ರ ಅತ್ತು. ಹಿಂದುಳಿದ ಸಮಾಜಗೂ ಸೇರ್ದಿನ ಪರಿಶಿಷ್ಟ ಜನಾಂಗ, ಪರಿಶಿಷ್ಟ ಜಾತಿ ಮುಕುಲು ಪೂರ ಸೇರ್ದು ಅತ್ಯಂತ ಶೋಷಣೆಗೊಳಗಾದಿತ್ತಿನ ಆ ಸಂದರ್ಭಡು ನಾರಾಯಣ ಗುರುಕುಲ್ನ ದಿವ್ಯ ಸಂದೇಶದ ಪರಿಣಾಮವಾದ ನಮ್ಮಡ ಒಂಜಿ ಹೊಸ ಚಿಂತನೆ, ಹೊಸ ಚೈತನ್ಯ ಮೂಡುದು ಬತ್ತಂಡು ಆ ಮೂಲಕ ನಂಗೊಂಜಿ ಸ್ವಾಭಿ ಮಾನುಡು ಜೀವನ ನಡಪನೊಂಜಿ ತಾಕತ್ತು ಬತ್ತನು. ಸನ್ಮಾನ ಎಷ್ಟೋ ಕಡೆಯಲ್ಲಿ ಬೇರೆ ಬೇರೆ ಕಡೆಗಳಾಗ್ತದೆ. ಆದರೆ ನನ್ನ ಸಮಾಜ ನನಗೇನು ಸನ್ಮಾನ ಮಾಡಿದೆ, ನನ್ನ ಸಮಾಜ ನನ್ನನ್ನು ಸಮಾಜಕ್ಕೆ ಗುರುತಿಸಿದ್ದಕ್ಕೆ, ಸಮಾಜದಲ್ಲಿ ಕೊಟ್ಟಂಥ ಸೇವೆಗೆ ನನ್ನನ್ನು ಗುರುತಿಸಿದ, ಇದರ ಬಗ್ಗೆ ಯಾವಾಗಲೂ ಒಬ್ಬ ಮನುಷ್ಯನಿಗೆ ಚಿಂತೆ ಇರ್ತದೆ. ಅದನ್ನು ಇವತ್ತು ನೀವು ಈ ಸನ್ಮಾನ ಈ ಯುವ ವೇದಿಕೆಯಲ್ಲಿ ಕೊಟ್ಟದ್ರಿಂದ ಈ ಸನ್ಮಾನ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಹುರಿದುಂಬಿಸುವಂಥ, ಪ್ರೋತ್ಸಾಹಿಸುವಂಥ ಕೆಲಸವಾಗಿ ಪರಿಣಮಿಸುತ್ತದೆ. ಆ ಸಂದರ್ಭದ ಆಗ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆಯನ್ನು ಸಿಗ್ತದೆ. ಇವತ್ತು ಈ ಜಿಲ್ಲೆಯಲ್ಲಿರುವಂಥ ಬಿಲ್ಲವ ಸಮಾಜಕ್ಕೆ, ಹಿಂದುಳಿದ ಸಮಾಜ ಇವತ್ತು ವಿದ್ಯಾ ಕ್ಷೇತ್ರದಲ್ಲಿ ಭಾಳ ಹಿಂದುಳಿದ ಇತ್ತು. ಪೂಜ್ಯ ನಾರಾಯಣ ಗುರೂಜಿಯವರ ವಿಶೇಷವಾದಂಥ ಎಲ್ರಿಗೂ ಒಂದು ಕೊಟ್ಟಂಥ ಕರೆ ಇವತ್ತು ಎಲ್ಲರನ್ನು ಎಚ್ಚೆತ್ತಿಸಿ ಇವತ್ತು ಅವಿದ್ಯಾವಂತರನ್ನು ಕಡಿಮೆ ಮಾಡಿತು. ವಿದ್ಯೆ ಕಲಿತು ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಿಷ್ಠರಾಗಿ ಅಂತ ಹೇಳುವಂಥದ್ದು, ಒಂದೇ ಜಾತಿ ಒಂದೇ ಮತ, ಇದೆಲ್ಲ ಒಳ್ಳೆಯ ಕರೆಯನ್ನು ಕೊಟ್ಟರು. ಅದರಿಂದಾಗಿ ಇವತ್ತು ಬಿಲ್ಲವ ಸಮಾಜ ಮುಂದೆ ಬಂತು, ಒಳ್ಳೆ ವಿದ್ಯಾವಂತರಾಗಿ ಬಹಳ ಬುದ್ಧಿವಂತರು ಆದರು, ಮತ್ತು ಒಳ್ಳೆ ವ್ಯಾಪಾರದಲ್ಲಿ ಕೂಡ ಮುಂದೆ ಬಂದಂಥದ್ದು ಬಹಳ ಸಂತೋಷ ಪಡುವಂಥದ್ದು. ಕುಡ್ಲ ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ತಾಪ ಗುರುಕಾರ್ದಿ KA ರೋಹಿಣಿ, ಅಕ್ಷಯ ಕಾಲೇಜ್ ಪುತ್ತೂರ್ದ ಗುರುಕಾರ್ಯರು ಜಯಂತ ನಡುಬೈಲ್, ಉದ್ಯಮಿ ಯಾದವ ಕೋಟ್ಯಾನ್ ಪೆರ್ಮುದೆ, ಬ್ರೈಟ್ ಗ್ಲೂ ಪ್ರೈವೇಟ್ ಲಿಮಿಟೆಡ್ ಆಡಳಿತ ನಿರ್ದೇಶಕರು ಮೋಹನ್ ರಾಜ್, ದಕ್ಷಿಣ ಕನ್ನಡ ಜಿಲ್ಲಾ ಯುವ ಜನತಾ ದಳದ ಗುರುಕಾರ್ಯ ಅಕ್ಷಿತ್ ಸುವರ್ಣ ಬಿನ್ನಿರಾದ ಪಾಲ್ದೆ ತುಂಡಿರು. ನಾರಾಯಣ ಗುರು ಯುವ ವೇದಿಕೆದ ಕಾರ್ಯಂತಿರು ನವೀನ್ ಅಂಚನ್ ಬೊಕ್ಕ ಮಾತಾ ಪದಾಧಿಕಾರಿಲು
ಸದಸ್ಯರು ಸಲಹಾ ನಿರ್ದೇಶಕರಾದುಪ್ಪುನ ಪ್ರೊಫೆಸರ್ MS ಕೋಟ್ಯಾನ್ ಬೊಕ ಸುಧಾಕರ ಕರ್ಕೇರ ಪಾಲ್ದೆ ತೊಂಡಿರು. ಲೋಹಿತ್ ಬೊಕ ಶ್ವೇತಾ ಮಾಡೂರು ಕಾರ್ಯಕ್ರಮ ಸುಧಾರ್ಥ ಕುರಿಯರು. ವೇದಿಕೆದ ದುಂಬುದ ಗುರ್ಕಾರ್ಯರು ಬ್ರಿಜೇಶ್ ಅಂಚನ್ ಸೊಲ್ಮೆ ಸಂದಾಯರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕುಡ್ಲದ ನಿಲೆಟ್ ಶಕ್ತಿದಾಂತಿನ ಕಲಾವಿದರಿಗೂ ಪಣವು ಬೊಕ್ಕ ಬೇತೆ ಬೇತೆ ರೂಪಡು ಸಹಾಯ ಒದಗಾವನ ಕಾರ್ಯಕ್ರಮ ಐತಾರ ಕುಡ್ಲಡ ನಡೆತಂಡ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕುಡ್ಲದ ನಿಲೆಟ್ ಶಕ್ತಿದಾಂತಿನ ಕಲಾವಿದರಿಗೂ ಪಣವು ಬೊಕ್ಕ ಬೇತೆ ಬೇತೆ ರೂಪಡು ಸಹಾಯ ಒದಗಾವನ ಕಾರ್ಯಕ್ರಮ ಐತಾರ ಕುಡ್ಲಡ ನಡೆತಂಡ. ಲಕ್ಷ್ಮಣ ಭಂಡಾರಿ ಕಮಲಶೀಲೆ ಮೇಳ, ತಿಮ್ಮಪ್ಪ ದೇವಾಡಿಗ ಮಾರಣಕಟ್ಟೆ ಮೇಳ, ಚಂದ್ರಹಾಸ ಪೂಜಾರಿ ಪೊಳಲಿ ಇಂಚ ಶಕ್ತಿದಾಂತಿನ ಕಲಾವಿದರಿಗೂ ಪಣವು ಸಹಾಯ ಕೊರದು ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ಟ್ರಸ್ಟ್ದ ಮರ್ಯಾದೆ ಗುರ್ಕಾರ್ಯರು ಸದಾಶಿವ ಶೆಟ್ಟಿ ಕನ್ಯಾನ ಪಾತಿರ್ದು ನಮ್ಮ ಯಕ್ಷಗಾನ ಪರಿವಾರದ ಒಟ್ಟು ಸೇರಣವೇ ಒಂಜಿ ಸಂತೋಷದ ದಿನ. ಇನಿ ಆಟಗೂ ಜವನೇರ್ನ ಉಮೇದು ಪಟ್ಲ ಸತೀಶ್ ಶೆಟ್ಟಿ ಅರನ ಮಿತ್ ದಿಂಜ ಭರವಸೆ ದಿತ್ತೆ ಎಂದು ಪಂಡಿರು. ಟ್ರಸ್ಟ್ ತಾಪಕರು ಪಟ್ಲ ಸತೀಶ್ ಶೆಟ್ಟಿ ಪಾತಿರ್ದು ಅಡ್ಯರ್ ಗಾರ್ಡನ್ ಪಟ್ಲ ಸಂಭ್ರಮ ಪೊರ್ಲುಡ್ ನಡತ್ನಾವು ನಂಗೆ ಸಂತೋಷದ ಸಂಗತಿ. ಇಡೀ ಮುಟ್ಟ 800 ಕೋಟಿ ರೂಪಾಯಿನ ಬೇತೆ ಬೇತೆ ನಮೂನೆಡು ಪಟ್ಟದಂಡು ಒಂದಕ್ಕೆ ಮಾತೆರ್ನಲ್ಲ ಸಾಕಾರ ಎಂಕ್ಲೆ ಉಮೇದು ಎಂದು ಪಂಡಿರು. ಜಾಗತಿಕ ಬಂಟೆರ್ನ ಸಂಗೋಲೆನ ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ ಪಾತಿರ್ದು ಎಡ್ಡೆಬ್ಬ ಎಕ್ಕಿರು. ಟ್ರಸ್ಟ್ ಕೋಶಾಧಿಕಾರಿ ಸುರೇಶ್ ಕುಮಾರ್ ರೈ, ಸತೀಶ್ ರೈ, ಮನುರಾವ್ ಪಾಲ್ದೆ ತುಂಡಿರು. ನಭೂತೋ ಅಂತೇಳಿ ಇದು ನಮ್ಮ ಫೌಂಡೇಶನ್ ಅವರು ಮಾತ್ರ ಹೇಳೋದಲ್ಲ, ಕಾರ್ಯಕ್ರಮವನ್ನು ನೋಡಿದ ಯಕ್ಷಗಾನದಲ್ಲಿ ನಭೂತು ಅಂತ ಬೇರೆ ಎಷ್ಟು ಕಾರ್ಯಕ್ರಮಗಳು ಆಗಿರ್ಬೋದು, ನಾವು ಅದರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದು, ದುಬೈ ಅವರು ಕೂಡ ತುಂಬ ಜನ ನೋಡಿದ್ದಾರೆ, ಅದನ್ನು ಉಲ್ಲೇಖಿಸಿದ್ದಾರೆ ಕೂಡ. ಆದರೆ ನಮಗೆ ಅದೊಂದು ಸಂತೋಷ. ಅದು ಆಗಲಿಕ್ಕೆ ಮುಖ್ಯ ಕಾರಣೀಕರ್ತರು ನಾನು ಹಾಗೆ ಹೇಳಿದ ಹಾಗೆ ನಮ್ಮ ಗೌರವಾಧ್ಯಕ್ಷರು. ಅದರಲ್ಲಿ ಎರಡು ಮಾತೇ ಇಲ್ಲ. ಅವರ ಆಶೀರ್ವಾದದಿಂದಲೇ ಅದು ಇಷ್ಟು ವರ್ಷ ಆಗದೇ ಇದ್ದ ರೀತಿಯಲ್ಲಿ ಆ ಕಾರ್ಯಕ್ರಮ ನಡೆದಿದೆ. ಅದು ತುಂಬ ಸಂತೋಷ ನಮಗೆ. ಅದರಲ್ಲಿ ಸುಮಾರು 59 ಲಕ್ಷ ರೂಪಾಯಿ ಚಿಲ್ಲರೆ 59 ಲಕ್ಷ ರೂಪಾಯಿವರೆಗೆ ನಾವು ಕಲಾವಿದರಿಗೆ ದೇಣಿಗೆಯಾಗಿ ನಾವು ಬೇರೆ ಬೇರೆ ರೂಪದಲ್ಲಿ ಕೊಟ್ಟಿದ್ದೇವೆ. 8.5 ಕೋಟಿ ರೂಪಾಯಿಯವರೆಗೆ ನಮ್ಮ ಫೌಂಡೇಶನ್ನಿಂದ ಸುಮಾರು 6 ವರ್ಷದಲ್ಲಿ ನಾವು ಕಲಾವಿದರಿಗೆ ಯಕ್ಷಗಾನದ ವಿವಿಧ ಯೋಜನೆಗಳನ್ನು ನಾವು ನಮ್ಮ ಫೌಂಡೇಶನ್ನಿಂದ ವಿನಿಯೋಗಿಸಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಅದರಲ್ಲಿ ನಿಮಗೆ ಗೊತ್ತಿದ್ದ ವಿಷಯವೇ. ನಮ್ಮ ಪಟ್ಲಯಾನ ಈ ಧ್ರುವಪ್ರಭಾ ಪುಸ್ತಕದಲ್ಲಿ ಎಲ್ಲ ಅದರ ಡೀಟೇಲ್ಸ್ಗಳನ್ನು ನಾವು ಹಾಕಿದ್ದೇವೆ. ಯಕ್ಷಧ್ರುವ ಪರಿವಾರ, ಯಕ್ಷಗಾನದ ಪರಿವಾರ ಇದರಲ್ಲಿ ಸೇರಿರುವುದೇ ಒಂದು ಸಂತೋಷ. I feel that I am part of this very, very great foundation trust because I have a lot of trust with this gentleman. Yeah? ಯಕ್ಷಧ್ರುವ ಅಂದರೆ ಅದು ಇಂಥ ಒಂದು ಸಂಸ್ಥೆ. ಅದರಲ್ಲಿ ಪ್ರಾಮಾಣಿಕವಾಗಿ ನಿಜವಾದ ಕಲಾವಿದರಿಗೆ, ಕಷ್ಟದಲ್ಲಿರುವ ಕಲಾವಿದರಿಗೆ ಅವರ ಒಂದು ಸಂಕಷ್ಟವನ್ನು ದೂರ ಮಾಡುವಂಥ ಆರ್ಥಿಕ ಸಹಾಯಧನ ನೀಡಿ ಸ್ವಲ್ಪ ಅವರ ಕಷ್ಟವನ್ನು ದೂರ ಮಾಡುವಂಥ ಒಂದು ಮಹತ್ತರವಾದ ಕಾರ್ಯಕ್ರಮ ಮಾಡಿದ್ದಾರೆ. ಒವ್ವೆ ಬ್ಯಾಂಕ್ 25% ಡಿವಿಡೆಂಟ್ ಕೊರ್ನ ಉದಾರ್ಮೆ ಇಜ್ಜಿ ಒಂದು ಸಹಕಾರಿ ಕ್ಷೇತ್ರಡು ಮಾತ್ರ ಸಾಧ್ಯ ಅಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರಿಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಪಂತೆರ್ ಆರು ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿದ ಹವಾನಿಯಂತ್ರಣ ಪಡುಬಿದ್ರೆ ಸಿಟಿ ಶಾಖೆ ಉದಿಪನ ಮಲ್ತದ ಪಾತಿರಿಯರು. ಪಡುಬಿದ್ರೆ ಸಹಕಾರಿ ವ್ಯವಸಾಯಿಕ ಸೊಸೈಟಿದ ಹವಿ ನಿಯಂತ್ರಣದ ಸಿಟಿ ಶಾಖೆ ಐತಾರ ಉದಿಪನಾಂಡು ರಾಜ್ಯ ಸಹಕಾರ ಮಹಾಮಂಡಲ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರ್ಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಸಿಟಿ ಶಾಖೆನ ಉದಿಪನ ಮಲ್ತೇರು. ಕಾಪು ಶಾಸಕರು ಲಾಲಾಜಿ ಆರ್ ಮೆಂಡನ್ ಕಾರ್ಯಕ್ರಮ ಉದಿಪನ ಮಲ್ತೇರು. ಸೊಸೈಟಿದ ಕೃಷಿ ಸಾಧನಲಿನ ಮಾರಾಟ ವಿಭಾಗನು ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಉದಿಪನ ಮಲ್ತೇರು. ಒಡಿಪು ಶಾಸಕರು ರಘುಪತಿ ಭಟ್ ಸೊಸೈಟಿದ ಬಾರ್ದ ಕೃಷಿಕ್ ಸಹಾಯಪಣವು ಕೊರ್ಪುನಿಗೆ ಚಾಲನೆ ಕೊರಿಯರು. ಒಡಿಪು ಜಿಲ್ಲಾ ಸಹಕಾರಿ ಯೂನಿಯನ್ ಗುರ್ಕಾರ್ಯರು ಜಯರಾಮ್ ಶೆಟ್ಟಿ ಇಂದ್ರಾಳಿ ಬಂಗಾರಪದ್ಯದ ಶುದ್ಧ ಪರೀಕ್ಷೆ ಮಲ್ಪನ ಯಂತ್ರ ಉದಿಪನ ಮಲ್ತೇರು. ಪಡುಬಿದ್ರೆ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ರವಿಶೆಟ್ಟಿ ಪಾದೆ ಬಿಟ್ಟು ಸಾರ್ವಜನಿಕರಿಗೂ ಸೊಸೈಟಿ ಇರಿದು ಒದಗಾವನ ಶುದ್ಧ ಪರ್ಪಣ ನೀರಿದ ವ್ಯವಸ್ಥೆಗೆ ಚಾಲನೆ ಕೊರಿಯರು. ರಾಜೇಂದ್ರ ಕುಮಾರ್ ಪಾತಿರ್ದು ಒವ್ವೇ ವಾಣಿಜ್ಯ ಬ್ಯಾಂಕ್ 25% ಡಿವಿಡೆಂಡ್ ಕೋರ್ನ ಉದಾರ್ಮೆ ಇಜ್ಜಿ ಒಂದು ಸಹಕಾರಿ ಕ್ಷೇತ್ರಡು ಮಾತ್ರ ಸಾಧ್ಯ. ಜನಕ್ಲೆಗಾದ ಕೆಲಸ ಮಲ್ಪನ ಸಹಕಾರಿ ಬ್ಯಾಂಕ್ಲೇನು ನನಲಾತು ಬುಲೆಪ್ಪಾದ ಶಕ್ತಿ ದಿಂಜಾಯರೆ ಸಾರ್ವಜನಿಕರನ ಸಹಾಯ ಸಹಕಾರ ಅಗತ್ಯ ಅಂದು ಪಂಡಿರು. ಸಹಕಾರಿ ಸಂಸ್ಥೆಲು ಬಾರ್ದ ಬುಲೆಕ್ಕೆ ಹೆಚ್ಚು ಉಮೇದು ಕೋರೊಂದಿತ್ತದು ಬೆನ್ನಿದಕ್ಲೆಗೆ ಉಮೇದು ಪಣವ ಪಟ್ಟದು ಪಡುಬಿದ್ರೆ ಸೊಸೈಟಿ ಬಾಕಿದಕ್ಲೆಗೆ ಮಾದರಿ ಆತನು 114 ಕೋಟಿ ಠೇವಣಿ ಬೊಕ್ಕ ಆತೆ ಸಾಲ ಒದಗಾದನ ಮಾತ್ರ ಆತು 90% ವಸೂಲು ಮಲ್ಪನೆತ ಒಟ್ಟುಗೂ ಪಡುಬಿದ್ರೆ ಸೊಸೈಟಿ ಸುಭದ್ರ ಬ್ಯಾಂಕ್ ಆದು ಅಭಿವೃದ್ಧಿ ಸಾಧಿಸಾದನು.
ಸಿಟಿ ಶಾಖೆನ ಇತ್ತಿದ ಮಟ್ಟವು ಸಜ್ಜಿ ಮಲ್ಪೆರ 5 ಲಕ್ಷ ರೂಪಾಯಿ ಕೊಡುಗೆ ಕೊರ್ಪುನೊಂದು ರಾಜೇಂದ್ರ ಕುಮಾರ್ ಪಂಡಿರು. ಸಹಕಾರಿ ಕ್ಷೇತ್ರದ ಮಲ್ಲ ಸಾಧನೆಗೆ ಅಂತಾರಾಷ್ಟ್ರೀಯ ವರ್ಲ್ಡ್ ಮೈಲ್ ಸ್ಟೋನ್ ಗ್ಲೋಬಲ್ ಅವಾರ್ಡ್, ಔಟ್ಸ್ಟ್ಯಾಂಡಿಂಗ್ ಲೀಡರ್ಶಿಪ್ ಅವಾರ್ಡ್ ಬೊಕ ಮೋಸ್ಟ್ ಇನೋವೇಟಿವ್ ಬಿಸಿನೆಸ್ ಅವಾರ್ಡ್ ಪಡೆಯಿನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ರೆಗ್ ಲೇಸಿಡ್ ಸಮ್ಮಾನದ ಮರ್ಯಾದೆ ಮಲ್ತೇರು. ಆ ಇಲಾಖೆಗಳು ರಾಜೇಂದ್ರ ಕುಮಾರ್ ಅವರ ಕಾರ್ಯ ಚಟುವಟಿಕೆಯನ್ನು ಮನಗೊಂಡು ಸುಮಾರು ಒಂದು 10-15 ಅವರಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಆ ಪ್ರಶಸ್ತಿ ನಮ್ಮ ವಿಭಾಗೀಯ ದರ್ಶಕನ ಜಿಲ್ಲೆಯ ಜನರ ಪ್ರಶಸ್ತಿ ಅಂತ ಅವರು ಆಗಾಗ ಹೇಳ್ತಾ ಇದ್ದಾರೆ. ನಮಗೆ ಸಿಕ್ಕಿದ ಏನೋ ಪ್ರಶಸ್ತಿ ಇದ್ರು ಅದು ನಿಮ್ಮ ಪ್ರಶಸ್ತಿ, ನಿಮ್ಮ ನಡತೆಯಿಂದಾಗಿ, ನಿಮ್ಮ ಸಹಕಾರದಿಂದ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಂತ ರಾಜೇಂದ್ರ ಕುಮಾರ್ ಅವರನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನಮ್ಮ ಸಿಟಿ ಶಾಖೆಯನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ನಾವು ಕೂಡಿಸುವುದರಿಂದ ಅವರಿಗೂ ನನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸ್ತೇನೆ. ಕೊನೆಯದಾಗಿ ಇವತ್ತು ಸಿಟಿ ಶಾಖೆಯನ್ನು ಹವನಿಯಂತ್ರಿತ ಮಾಡಿದ್ದಾರೆ. ನಿಜವಾಗಿಯೂ ಈ ಶಾಖೆ ನಮ್ಮ ಹೊಸ ಇದು ಮಾಡಿದ್ದಾರೆ. ನಾನು ಎಲ್ರಿಗೂ ನಮ್ಮ ಸಹಕಾರಿ ಸಂಸ್ಥೆಗಳ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೇನೆ, ಇವೆಲ್ಲರೂ ಹವನಿಯಂತ್ರಿತ ವ್ಯವಸ್ಥೆ ಮಾಡಬೇಕು ಹೇಳಿದೆ. ಈಗ ವರುಣನ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಲಿನ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ಕಾರ್ಯಕಾರಿ ಸಮಿತಿ ಸಭೆ ಕುಡ್ಲಾ ಸುಭಾಷ್ ನಗರದ ಟಿಪ್ಪು ಹೌಸ್ ನಡೆತಂಡ. ವೇದಿಕೆದ ಜಿಲ್ಲಾ ಗುರಿ ಕಾರ್ಯರು H. ಶಾಫಿ ಬಬ್ಬುಕಟ್ಟೆ ಗುರುಕಾರ್ಮೆ ವಹಿಸಿದ್ದರು. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಲಿನ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ಕಾರ್ಯಕಾರಿ ಸಮಿತಿ ಸಭೆ ಕುಡ್ಲಾ ಸುಭಾಷ್ ನಗರದ ಟಿಪ್ಪು ಹೌಸ್ ನಡೆತಲು ವೇದಿಕೆದ ಜಿಲ್ಲಾ ಗುರುಕಾರ್ಯರು H. ಶಾಫಿ ಬಬ್ಬುಕಟ್ಟೆ ಗುರುಕಾರ್ಮೆ ವಹಿಸಿದ್ದರು. ಜಿಲ್ಲಾ ಮಹಿಳಾ ಘಟಕ ಗುರುಕಾರ್ತಿ ಸಬ್ರಿನಾ ಕೋಟೆಕಾರ್ ಬೊಕ್ಕ ಪ್ರಧಾನ ಕಾರ್ಯಂತಿರು ರೇಷ್ಮಾ ಮುಕ್ಲಿಗ್ ಸಬಿಟ್ ಸಮ್ಮಾನದ ಮರ್ಯಾದೆ ಮಲ್ತಿರು. ಬುಲಿಚಿಲ್ ಕಾರ್ಯ ಮುಗಿಯೊಂದು ಪುನಃ ಟಿಪ್ಪು ಹೌಸ್ ಬುಡ್ದು ಕೊರ್ಪುನ ಕಾರ್ಯಕ್ರಮ ಬೊಕ್ಕ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಲಿನ ಮಹಾವೇದಿಕೆ ಜಿಲ್ಲಾ ಸಮಿತಿದ ನನದ ನಡೆ ಬಗೆಟ್ ಸಬಿಟ್ ಚರ್ಚೆ ಮಲ್ತಿರು. ಜಿಲ್ಲಾ ಸಮಿತಿದ ಹೊಸ ಮರ್ಯಾದೆ ಗುರುಕಾರ್ಯರು ಇಬ್ರಾಹಿಂ ಲಬೈ 300 ಗ್ರಾಮ ಪಂಚಾಯತ್ ಗುರುಕಾರ್ಯರು ಬೊಕ್ಕ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಲಿನ ಮಹಾವೇದಿಕೆ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ವಿಲ್ಫ್ರೆಡ್ ಡಿಸೋಜ, ಕಾರ್ಯಕಾರಿ ಸಮಿತಿ ಸದಸ್ಯರು ಬಶೀರ್ ಮುಲ್ಕಿ, ಅಬ್ದುಲ್ ಲತೀಫ್ ಬೆಂಗ್ರೆ, ಅಶ್ರಫ್ ಸುಭಾಷ್ ನಗರ, ಹಮೀದ್ ಬೆಂಗ್ರೆ, ಶೇಖ್ ಬಾವಾ ಹಾಜಿ ಸಭೆಟ್ ಪಾಲ್ದೆ ತುಂಡಿರು. ನಮ್ಮ ಟಿಪ್ಪು ಸುಲ್ತಾನ್ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಇದರ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀಮತಿಯವರಿಗೂ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಶ್ರೀಮತಿಯವರನ್ನು ಈ ಸಂಘಟನೆಯಲ್ಲಿ ಪರಿಚಯಿಸುವುದಕ್ಕೋಸ್ಕರ ಅವರನ್ನು ಈ ಸಂಘಟನೆಯ ಸದಸ್ಯತ್ವವನ್ನು ಸ್ವೀಕರಿಸಿ ಈ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದರ ಮೂಲಕ ಒಂದೆರಡು ಮಾಹಿತಿಗಳನ್ನು ಹೇಳುವ ಮೂಲಕ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಬರುವ ತಿಂಗಳ 7ನೇ ತಾರೀಕರಂದು ಈ ಮನೆಯ ಹಸ್ತಾಂತರವನ್ನು ಮಾಡುತ್ತಿರುವ ಒಂದು ಪ್ರಯತ್ನವನ್ನು ಕೂಡ ಈ ಸಭೆಯ ಬಳಿಕ ನಾವು ನಿರ್ಣಯಿಸಲಿಕ್ಕಿದ್ದೇವೆ. ನಾವು ಇಲ್ಲಿ ಒಗ್ಗೂಡಿದಂಥ ಒಂದು ಉದ್ದೇಶ ಏನಂತ ಹೇಳಿದರೆ, ಪ್ರಥಮವಾಗಿ ಇಸ್ಮಾಯಿಲ್ ಸಾಫಿಯವರ ನೇತೃತ್ವದಲ್ಲಿ ಇದೇ ಪರಿಸರದ ಒಂದು ಮನೆಯನ್ನು ನಾವು ಮಾಡಿಕೊಟ್ಟು ಅದರ ಇನಾಗ್ರೇಷನ್ ಕಾರ್ಯಕ್ರಮ ಮುಗಿದ ಬಳಿಕ 2ನೇ ಮನೆಯಾಗಿದೆ. ಈ ಮನೆಯನ್ನು ನಾವು ಈಗ ಹಸ್ತಾಂತರಕ್ಕಾಗಿ ನಾವು ಕಾಯುತ್ತಿರುವಂಥ ಒಂದು ಸಂದರ್ಭ. ಒಂದು ಅಧ್ಯಕ್ಷನಾಗಿ 300 ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಟಿಪ್ಪು ಸುಲ್ತಾನ್ ಸಂಘಟನೆಯ ಒಂದು ಕಾರ್ಯಕಾರಿ ಸಮಿತಿಯಲ್ಲಿರುವ ಏಕೈಕ ದೇಶದಲ್ಲಿರುವ ಪ್ರಪ್ರಥಮ ಒಂದು ವ್ಯಕ್ತಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ನನಗೆ ತುಂಬ ಹೆಮ್ಮೆಯಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಇನ್ನೋರ್ವಣ್ಣನ ಆತ್ಮೀಯರು ಈ ಸಂಘಟನೆಗಾಗಿ ಹಗಲಿರುಳು ನನಗೆ ಸಪೋರ್ಟ್ ಮಾಡುತ್ತಾ ಅವರ ಜಮಾತಿನಲ್ಲಿ ಬಂದು ಇದು 2ನೇ ಮನೆಯನ್ನು ನಾವು ಕಟ್ಟಿಸಿಕೊಡ್ತಾ ಇರುವುದು ಸಂಘಟನೆಯ ಇಂದ. ಇತ್ತೆ ಕೊಡೋರೈನಿತ ಮಲ್ಲ ಸುದ್ದಿರು. ರಾಜ್ಯಸಭೆಗೂ ನಾಮನಿರ್ದೇಶನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೊಕ್ಕ ಎಂಕ್ಲಿನ ಹಿರಿಯರಿಗೂ ಸಂದಿನ ಮರ್ಯಾದೆ. ಬೆಳ್ತಂಗಡಿ ಕ್ಷೇತ್ರದ ಲೆಕ್ಕೋಡು ಎದ್ಕೊಂಡು ಹೆಗ್ಡೆರ್ನ ಬೂಡುಡು ನಡತಿನ ಲೇಸಡು ಡಾಕ್ಟರ್ ವೀರೇಂದ್ರ ಹೆಗ್ಡೆ. ಕುಡ್ಲದ ನಾರಾಯಣಗುರು ಯುವ ವೇದಿಕೆದ ನಿಲೆಟ್ಟು ಸುಳ್ಯ ಬಾಳ್ತಿಳದ ಪ್ರದೀಪ್ಗೂ ಬ್ರಹ್ಮಶ್ರೀ ಬಂಗಾರದ ಪದಕದ ಮರ್ಯಾದೆ. ವೇದಿಕೆಯನ್ನು ಮದಪಂದೆ ದುಂಬುಗು ನಿಕುಲ್ಲ ಸಮಾಜ ಸೇವೆ ಮಲ್ಪುಲೆ ಕೃಷ್ಣ ಜೆ ಪಾಲೆಮಾರ್. ಪಡುಬಿದ್ರೆ ಸಹಕಾರಿ ವ್ಯವಸಾಯಿಕ ಸೊಸೈಟಿದ ಹವೆ ನಿಯಂತ್ರಣದ ಪಡುಬಿದ್ರೆ ಸಿಟಿ ಶಾಖೆ ಉದಿಪನ 25% ಡಿವಿಡೆಂಡ್ ಕೊರಿಯರೆ ಸಹಕಾರಿ ಕ್ಷೇತ್ರಡು ಮಾತ್ರ ಸಾಧ್ಯ. ಡಾಕ್ಟರ್ MN ರಾಜೇಂದ್ರ ಕುಮಾರ್.
ತ್ಯಾಗ ಬಲಿದಾನದ ಗುರುತು ಐತಾರ ಮುಸಲ್ಮಾನರಿಗೆ ಬಕ್ರೀದ್ ಪರ್ಬದ ಗೌಜಿ ಕುಡ್ಲದ ಬಾವಟಗುಡ್ಡೆ ಈದ್ಗಾ ಉಳ್ಳಾಲ ಕೇಂದ್ರ ಜುಮ್ಮಾ ಪಳ್ಳಿ ಬೊಕ್ಕ ಒಡಿಪು ಜಿಲ್ಲೆಡ್ಲ ವಿಶೇಷ ನಮಾಜ್ ಖುತ್ಬಾ ಪಾರಾಯಣ. ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊನ್ಮೇಲು.